ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಉಪಶಮಿತ ಮೇಘನಾದಂ ಪ್ರಜ್ವಲಿತ ದಶಾನನಂ ರವಿಸುತ ರಾಮಂ ರಾಮಾಯಣಮಿವ ಸುಭಗಂ ದೀಪದಿನಂ ಹರತುವೋ ಧುರಿತಂ. ಅಂದರೆ ರಾಮಾಯಣದ ಸಂದರ್ಭದಲ್ಲಿ ಇಂದ್ರಜಿತು ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಗುಡುಗು ಸಿಡಿಲುಗಳಂತೆ ಅರ್ಭಟಿಸುತ್ತಾ ಭಯೋತ್ಪಾದಕರಂತೆ ಅಲ್ಲಿ ವೈರಿ ಸೈನ್ಯಕ್ಕೆ ಬೆದರುವಂತೆ ಆತ ಬಂದಿದ್ದ. ಇದರಿಂದ ಬೆದರುಗೊಂಡಂತಹ ಕಪಿ ಸೈನ್ಯ ಹಾಗೂ ರಾಮನ ಸೈನ್ಯದವರು ಬಹಳಷ್ಟು ಬೆದರಿತು. ಯಾರಪ್ಪ ಇಂತಹ ಒಂದು ಪ್ರಭಾವಶಾಲಿಯಾಗಿ ಬರ್ತಾ ಇದ್ದಂತ. ಆಗ ಲಕ್ಷ್ಮಣನು ಬಂದು ಅಲ್ಲಿ ಆತನಲ್ಲಿ ಯುದ್ಧ ಮಾಡಿ ಆ ಗುಡುಗು ಸಿಡಿಲುಗಳಿಂದ ಆವೃತನಾಗಿದ್ದಂಥ ಆತನನ್ನು ತಣ್ಣಗಾಗುವಂತೆ ಮಾಡಿದಂತೆ. ಹಾಗೆ ಈ ದೀಪಾವಳಿ ಅಂತ ಹೇಳುವಂತಹ ಒಂದು ಹಬ್ಬವು ಕೂಡ ಇದುವರೆಗೆ ಅಂದರೆ ಮಳೆಗಾಲವು ಪ್ರಾರಂಭವಾಗಿ ದೀಪಾವಳಿಯು ಪ್ರಾರಂಭವಾಗುವವರೆಗೆ ದೀಪಾವಳಿಯ ಸಂದರ್ಭದಲ್ಲಿ ಆ ಗುಡುಗು ಸಿಡಿಲುಗಳು ಅಲ್ಲಿ ಶಾಂತವಾಗಿ ಮುಂದೆ ಅಲ್ಲಿ ಶಾಂತವಾಗುವಂಥ ಸಂದರ್ಭ. ಅದರಂತೆ ಈ ದೀಪಾವಳಿಯು ಪ್ರಾರಂಭವಾಗುತ್ತದೆ. ಹಾಗಾಗಿ ರಾಮಾಯಣಮಿವ ಸುಭಗಂ ದೀಪದಿನಂ ಹರತುವೋ ಧುರಿತಂ. ಇಂತಹ ಸಂದರ್ಭದಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ನಾವು ಆರಾಧಿಸುತ್ತಂತಾದರೆ, ದೀಪಾವಳಿಯನ್ನು ನಾವು ಆಚರಿಸುತ್ತಂತಾದರೆ ನಾವು ಮಾಡಿದಂತಹ ಪಾಪಗಳಿಂದ ನಾವು ಪರಿಹರಿಸಲು ಸಾಧ್ಯವೆಂಬುದನ್ನು ನಾವು ಈ ಮೂಲಕ ತಿಳಿಯುವಂತೆ ಸಾಧ್ಯವಾಯಿತು. ಹಾಗೆ ದೀಪಾವಳಿಯನ್ನು ನಾವು ಕೇವಲ ಮನೆಯಲ್ಲಿ ಆಚರಿಸುವುದಂತಲ್ಲ, ಯಾಕಂದರೆ ಅದಕ್ಕೆ ಅಷ್ಟು ವಿಶೇಷತೆ ಉಂಟು. ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಹಾಗೂ ನದಿ ತಟಾಕ ಮುಂತಾದಂತಹ ಚೌಕಗಳಲ್ಲಿ, ಕೆರೆಗಳಲ್ಲಿ ಎಲ್ಲೆಂದರ ಅಲ್ಲಿ ಹೆಚ್ಚು ಹೆಚ್ಚು ದೀಪವನ್ನು ಪ್ರಜ್ವಲಿಸಬೇಕು. ದೀಪವನ್ನು ನಾವು ಆಚರಿಸಬೇಕಾಗ್ತದೆ. ದೀಪಾವಳಿಯನ್ನು ನಾವು ಅಲ್ಲಿ ಅನುಭವಿಸಬೇಕಾಗ್ತದೆ. ಹಾಗೆ ಎಲ್ಲ ಕಡೆಯಲ್ಲಿಯೂ ದೀಪಮಯವಾಗಿರುವ ಪರ್ವಕಾಲವು ಇದಾಗಿರುವುದರಿಂದ ಇದನ್ನು ದೀಪಾವಳಿ ಎಂದು ಹೆಸರು ಕರೀಲಿಕ್ಕೆ ಸಾಧ್ಯ ಉಂಟು. ಇದನ್ನು ನಾವು ಅನ್ವರ್ಥ ಅಂತ ಬೇಕಾದರೆ ಕರಿಬೋದು. ಇದಲ್ಲದೆ ದೀಪಾವಳಿಯನ್ನು ನಾವು ಕೆಲವು ದಿನಗಳ ಕಾಲ ಆಚರಿಸ್ತೇವೆ. ಅಂದರೆ 4-5 ದಿನಗಳ ಕಾಲ ದೀಪಾವಳಿಯನ್ನು ಆಚರಿಸ್ತೇವೆ. ಹಾಗಾದರೆ ಹೇಗೆ ಆಚರಿಸುತ್ತೇವೆ ಅದನ್ನು ನಾವು ಸ್ವಲ್ಪ ನೋಡುವುದಿದ್ದರೆ, ಅಂದರೆ ಸುಖರಾತ್ರಿ, ಸುಖ ಸುಪ್ತಿಕ, ಯಕ್ಷರಾತ್ರಿ, ಕಾಮೋದಿ ಮಹೋತ್ಸವ, ನರಕ ಚತುರ್ದಶಿ, ಬಲಿಪಾಡ್ಯಮಿ, ಭಗಿನಿ ದ್ವಿತೀಯ, ಸೋದರ ಬಿರಿಗೆ ಇತ್ಯಾದಿ ಹೆಸರುಗಳಿಂದ ನಾವು ದೀಪಾವಳಿಯನ್ನು ಆಚರಿಸ್ತೇವೆ. ಅಂದರೆ ಇವೆಲ್ಲವೂ ಕೂಡ ಸೇರಿ ನಾವು ದೀಪಾವಳಿ ಹಬ್ಬ ಅಂತ ನಾವು ಆಚರಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬಳಕೊಂಡಿರ್ತದೆ. ಅದನ್ನು ನಾವು ದೀಪಾವಳಿ ಅಂತ. ಹಾಗಾದರೆ ಸುಖರಾತ್ರಿ ಅಂದರೆ ಏನು? ಸುಖರಾತ್ರಿ ಅಂದರೆ ದೀಪಾವಳಿ ಹಬ್ಬವು ಪ್ರಾರಂಭವಾದಾಗ ಮನೆಯಲ್ಲಿ ಯಾರಾದರೂ ಮದುವೆ ಆಗಿದ್ದರೆ ಹೊಸದಾಗಿ ಮದುವೆಯಾದಂತಹ ಅಳಿಯನನ್ನು ಮಗಳನ್ನು ಸ್ವಾಗತಿಸುವುದು, ಬಂಧು ಮಿತ್ರರನ್ನು ನಾವು ಸ್ವಾಗತಿಸಿಕೊಂಡು ಆ ದಿನ ರಾತ್ರಿ ಹಬ್ಬವನ್ನು ದೀಪವನ್ನು ಆಚರಿಸುತ್ತಾ ಸುಖಮಯವಾಗಿ ಕಳೆಯುವಂಥದ್ದು, ಅವರಲ್ಲಿ ಮಾತುಕತೆಗಳನ್ನು ನಡೆಸುವಂಥದ್ದು, ಒಳ್ಳೆಯ ರೀತಿಯಾದಂತಹ ಅನುಭವಗಳನ್ನು ಹಂಚಿಕೊಳ್ಳುವಂಥದ್ದು, ಇವುಗಳನ್ನು ನಾವು ಸುಖರಾತ್ರಿ ಅಂತ ಕರಿತೇವೆ. ಹಾಗಾಗಿ ಎರಡನೆಯದಾಗಿ ಸುಖ ಸುಪ್ತಿಕ. ರಾತ್ರಿ ಚೆನ್ನಾಗಿ ಮಾತನಾಡಿ ನಾವು ಕಳೆದಾಯಿತು, ಮಲಗಿ ಆಯಿತು. ಹೀಗೆ ಬೆಳಿಗ್ಗೆ ಬೇಗನೆ ಏಳುವಾಗ ಅವರಿಗೆ ಸುಪ್ರಭಾತವನ್ನು ಹೇಳುವಂಥದ್ದು. ಬಂದಂಥ ಅತಿಥಿಗಳನ್ನು ಒಳ್ಳೆಯ ಮಾತುಗಳಿಂದ ಪ್ರಾತಃ ಕಾಲ ಸುಖ ನಿದ್ರೆಯಾಯಿತೇ ನಾವು ಕೇಳುವುದು. ಹೇಗೆ ಒಳ್ಳೆ ನಿದ್ದೆ ಬಂತ ಅಂತ ನಾವು ಕೇಳುವುದಿಲ್ಲ ಬಂದಂಥ ಅತಿಥಿಗಳಲ್ಲಿ. ಹಾಗೆ ಅವರನ್ನು ಕೇಳಿ ಸುಪ್ರಭಾತವನ್ನು ಹೇಳುವುದಕ್ಕೆ ಅಲ್ಲಿ ಸುಖ ಸುಪ್ತಿಕ ಅಂತ ಹೇಳಿ ಕರಿತೇವೆ. ಹಾಗೆ ಯಕ್ಷರಾತ್ರಿ ಅಂತ ಈ ದೀಪಾವಳಿ ಸಂದರ್ಭದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಸಂತೋಷವನ್ನು ಕೂಟಗಳಲ್ಲಿ ಭಾಗವಹಿಸ್ತೇವೆ. ಹಾಗೆ ಯಕ್ಷರಾತ್ರಿ ಅಂತ ಹೇಳುವಂಥದ್ದು ಅದು ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಬಂದದ್ದು. ಏನು? ಯಕ್ಷರು ಕುಬೇರನನ್ನು ಪೂಜಿಸಿ ಅಂದು ಹಾಡಿದಂತಹ ಹಾಡು ಅದು ಯಕ್ಷಗಾನವಾಯಿತು. ಅದನ್ನೇ ನಾವು ಅಂದು ಯಕ್ಷರಾತ್ರಿ ಅಂತ ಅಂದರೆ ನೋಡಿ, ಯಕ್ಷಗಾನ ಅಂತ ಹೇಳುವಂಥದ್ದು ರಾತ್ರಿ ಇಡೀ ನಡೆಯುವಂಥದ್ದು. ಅದು ಆಚರಣೆಗೆ ಬಂದದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಯಕ್ಷರಾಜನಾದಂತಹ ಕುಬೇರನನ್ನು ಪೂಜಿಸಿ ಯಕ್ಷಗಾನ ವಾದದ್ದರಿಂದ, ಯಕ್ಷಗಾನವನ್ನು ಅನುಭವಿಸಿದ್ದರಿಂದ ಆ ದಿನವನ್ನು ಯಕ್ಷರಾತ್ರಿ ಎಂದು ಪ್ರಸಿದ್ಧಿ ಪಡೀಲಿಕ್ಕೆ ಸಾಧ್ಯವಾಯಿತು. ಹಾಗೆ ಇನ್ನು ನರಕ ಚತುರ್ದಶಿ, ನರಕಾಸುರನನ್ನು ಶ್ರೀಕೃಷ್ಣನನ್ನು ಸಂಹರಿಸಿ ಅದರ ಸ್ಮರಣೆಗಾಗಿ ನಾವು ನರಕ ಚತುರ್ದಶಿಯನ್ನು ಆಚರಿಸುವಂಥದ್ದು. ಅದಕ್ಕೆ ಆ ರೀತಿಯಾದಂಥ ಹೆಸರು ಬರಲಿಕ್ಕೆ ಸಾಧ್ಯವಾಯಿತು. ಹಾಗೆ ವೀರಭಾಗವತ ಶಿರೋಮಣಿಯಾದಂಥ ಬಲಿಚಕ್ರವರ್ತಿಯ ಪೂಜಾ ದಿನವನ್ನು, ಆತನನ್ನು ಆಹ್ವಾನಿಸುವ ದಿನವನ್ನು
ವೀರಪ್ರತಿಪದ ಅಥವಾ ಬಲಿಪೂಜನ ಎಂಬುದಾಗಿ ನಾವು ಕರೆಯುತ್ತೇವೆ. ಹಾಗೆ ಸೋದರ ಸೋದರಿಯರು ಮನೆಗೆ ಹೋಗಿ ಪರಸ್ಪರ ಸಂಭಾಷಿಸುವ, ಸಂತೋಷಿಸುವ ಕಡೇ ದಿನವು ಅದು ಸೋದರ ಬಿದಿಗೆ ಭಗಿನಿ ದ್ವಿತೀಯ ಎಂಬುದಾಗಿ ಕರೀತೀವಿ. ಅಂದರೆ ಇಷ್ಟೆಲ್ಲವೂ ಸೇರಿದಾಗ ಒಂದು ಉನ್ನತವಾದಂಥ ಶ್ರೇಷ್ಠವಾದಂಥ ದೀಪಾವಳಿ ಹಬ್ಬವು ಅಲ್ಲಿ ನಮಗೆ ಅನುಭವಕ್ಕೆ ಬರ್ತದೆ. ಯಮಧರ್ಮರಾಜನು ತನ್ನ ತಂಗಿ ಹಾಕಿತ್ತಂಥ ಯಮುನೆಯ ಮನೆಗೆ ದಯಮಾಡಿಸಿದ ದಿನವೆಂಬಂಥ ನೆನಪಿಗಾಗಿ ಆ ದಿನವನ್ನು ಯಮದ್ವಿತೀಯ ಎಂಬುದನ್ನು ಕರೀತೀವಿ. ಯಾಕಂದರೆ ಯಮನಿಗೆ ಬೇಕಾದಷ್ಟು ಕೆಲಸ ಉಂಟು, ಯಮುನೆಗೂ ಬೇಕಾದಷ್ಟು ಕೆಲಸ ಉಂಟು. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಪರಸ್ಪರ ಭೇಟಿಯಾದ ದಿನವನ್ನು ಅಲ್ಲಿ ಆಚರಿಸುವಂಥದ್ದು ಯಮದ್ವಿತೀಯ ಎಂಬುದಾಗಿ. ಹಾಗೆ ಭಗಿನಿ ದ್ವಿತೀಯವು ಈ ಕರ್ನಾಟಕ, ಆಂಧ್ರ ಇತ್ಯಾದಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಆಚರಣೆವಿದೆ. ಹಾಗಾದರೆ ದೀಪಾವಳಿ ಎಂದರೆ ಏನು? ಇದರ ಕುರಿತು ನಾವು ಅರ್ಥ ಮಾಡಿಕೊಂಡು ಎಲ್ರಿಗೂ ಗೊತ್ತುಂಟು ದೀಪಾವಳಿ. ಆದರೆ ನಾವು ಹೇಳುವುದಾದರೆ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ದೀಪವನ್ನು ಬೆಳಗಿಸುವ ಹಬ್ಬವೇ ದೀಪಾವಳಿ. ಮನುಷ್ಯನಲ್ಲಿ ನಾವೆಲ್ಲರೂ ಜ್ಞಾನವಂತರು ಅಂತ ತಿಳ್ಕೊಳ್ತೇವೆ, ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ ಅಂತ ಇರ್ತದೆ. ಆದರೆ ನಮ್ಮಲ್ಲಿ ಜ್ಞಾನಕ್ಕಿಂತ ಹೆಚ್ಚಾಗಿ ಅಜ್ಞಾನವೇ ತುಂಬಿಕೊಂಡಿರುತ್ತದೆ. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮ ಅಜ್ಞಾನವನ್ನು ಕಳೆದು ಅಲ್ಲಿ ಸುಜ್ಞಾನವನ್ನು ಪಡೆದುಕೊಂಡು ಆಚರಿಸುವುದೇ ಅದು ದೀಪಾವಳಿ ಆಗಿರುತ್ತದೆ. ಹಾಗೆ ದೀಪ ಕೂಡಿಸು ಅವಳಿ ಅಂದರೆ ಒಂದಿದ್ದರೆ ಅದು ದೀಪ ಆಗುವುದಿಲ್ಲ. ಹಾಗಾಗಿ ದೀಪ ಮತ್ತು ಹೆಚ್ಚು ಅಂದರೆ ದೀಪಗಳು ಅವಳಿ, ಅದಕ್ಕಿಂತಲೂ ಹೆಚ್ಚಾದದ್ದು ಅಲ್ಲಿ ದೀಪಾವಳಿ ಅಂತ ಹೇಳುವುದಕ್ಕೆ ಅಲ್ಲಿ ಅನ್ವರ್ಥನಾಮ. ಆ ರೀತಿಯಾಗಿ ದೀಪಾವಳಿ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯವಾಯಿತು. ಈ ದೀಪವನ್ನು ಹಚ್ಚುವ ಹಬ್ಬಕ್ಕೆ ದೀಪಾವಳಿ ಎಂದು ಹೆಸರು ಬಂತು. ದೀಪಾವಳಿ ಹಬ್ಬದಂಥದ್ದು ಪ್ರಪಂಚದಲ್ಲಿ ಬೇರೆ ಎಲ್ಲೂ. ಯಾಕಂದರೆ ಹಬ್ಬಗಳ ರಾಜ, ಹಬ್ಬಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಇಂತಹ ಒಂದು ಉನ್ನತವಾದಂಥ ಕಲ್ಪನೆಯ ಹಬ್ಬ ಈ ಪ್ರಪಂಚದಲ್ಲೇ ಇಲ್ಲ. ಗ್ರಂಥದಲ್ಲಿ ಮಹಾಭಾರತದಂಥ ಒಂದು ಶ್ರೇಷ್ಠವಾದಂಥ ಗ್ರಂಥ ಅಂತ ಹೇಳುವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಶ್ರೇಷ್ಠವಾದಂಥ ಗ್ರಂಥ ಅಂದರೆ ಮಹಾಭಾರತ. ಹಾಗೆ ಹಬ್ಬದಲ್ಲಿ ದೀಪಾವಳಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಯಾಕಂದರೆ ತಮಸೋಮ ಜ್ಯೋತಿರ್ಗಮಯ, ದೇವರೇ ನನ್ನನ್ನು ಅಜ್ಞಾನವೆಂಬ ಕತ್ತಲಿನಿಂದ ಸುಜ್ಞಾನವೆಂಬ ಬೆಳಕಿನತ್ತ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಪ್ರಾರ್ಥನೆ ಮಾಡುವಂಥದ್ದು, ಆ ದಿನದಲ್ಲಿ ದೇವರಲ್ಲಿ ಕೇಳಿಕೊಳ್ಳುವಂಥದ್ದು ಅದು ದೀಪಾವಳಿ ಹಬ್ಬ. ಹಾಗೆ ಮುಂದೆ ದೀಪಕ್ಕೆ ನಾವು ಯಾಕೆ ಅಷ್ಟು ಮಹತ್ವ ಕೊಡ್ತೇವೆ ನೋಡಿ. ಸಾಮಾನ್ಯ ದೀಪಾವಳಿ ಹಬ್ಬದಂದು ಮಾತ್ರ ನಾವು ದೀಪವನ್ನು ಬೆಳಗುವುದಲ್ಲ. ಹಾಗಾದರೆ ನಮ್ಮಲ್ಲಿ ಏನೇ ಶುಭ ಕಾರ್ಯಗಳಾಗಲಿ, ಅಶುಭ ಕಾರ್ಯಗಳೇ ಆಗಲಿ, ಏನೇ ಇದ್ದರೂ ಕೂಡ ನಾವು ದೀಪವನ್ನು ಬೆಳಗಿಸ್ತೇವೆ. ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗಲೂ ಕೂಡ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಅಂತ ಅಥವಾ ಉದ್ಘಾಟಿಸಿದರು ಅಂತ ನಾವು ಹೇಳ್ತೇವೆ. ಹಾಗಾದರೆ ಯಾಕೆ ಆ ದೀಪಕ್ಕೆ ಹೆಚ್ಚಿನ ಮಹತ್ವ ಅಂತ ಹೇಳುವುದನ್ನು ತಿಳಿದುಕೊಳ್ಳಿಕ್ಕೆ ಇದು ಬಹಳ ಪ್ರಶಸ್ತವಾದಂಥ ಸಮಯ. ಹಾಗಾದರೆ ಯಾಕೆ ಅಂದರೆ ದೀಪವೆಂಬುದು ಪರಬ್ರಹ್ಮ ಸ್ವರೂಪ. ಯಾವ ಮನೆಯಲ್ಲಿ ದೀಪಾರಾಧನೆ ನಡೆಯುವುದಿಲ್ವೋ, ಯಾರು ದೀಪವನ್ನು ಹಚ್ಚುವುದಿಲ್ವೋ ಅಲ್ಲಿ ಸಂತಾನಕ್ಕೆ ದಾರಿದ್ರ್ಯ ಬರ್ತದೆ. ಈಗಿನವರು ಹೆಚ್ಚಿನವರು ವಿದ್ಯುತ್ ಬಂದ ನಂತರ ಒಂದು ವಿದ್ಯುತ್ ದೀಪವನ್ನು ಇಟ್ಟು ಬಿಡ್ತಾರೆ. ಎಣ್ಣೆ ಬತ್ತಿ ತೆಗೆದುಕೊಂಡೋಗಿ ಭಕ್ತಿಯಿಂದ ದೀಪ ಹಚ್ಚಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಅಂಥವರ ಮನೆಯಲ್ಲಿ ಅಲ್ಲಿ ಸಂತಾನಕ್ಕೆ ದಾರಿದ್ರ್ಯ ಬರುತ್ತದೆ ಎಂದು ವೇದ ಹೇಳಿದೆ, ನಾನು ಹೇಳಿದ್ದಲ್ಲ. ವೇದದಲ್ಲಿ ಈ ವಿಚಾರವನ್ನು ಹೇಳಲ್ಪಟ್ಟಿದೆ. ದೀಪವನ್ನು ಪಂಚ ಬ್ರಹ್ಮಾತ್ಮಕವಾಗಿ ನಾವು ಭಾವಿಸಬೇಕು. ಅಂದರೆ ಯಾಕೆ ದೀಪದಲ್ಲಿ ಅಷ್ಟು ಶಕ್ತಿ ಯಾಕೆ? ಎಲ್ಲ ಕಡೆಯಲ್ಲೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ದೀಪವನ್ನು ನಾವು ಯಾಕೆ ಬೆಳೆಯಬೇಕು? ಅದರ ಹಿನ್ನೆಲೆ ಏನಂದರೆ ಆ ದೀಪ ಅಂತೇಳುವಂತೂ ಪಂಚ ಬ್ರಹ್ಮಾತ್ಮಕವಾಗಿ ನಾವು ತಿಳ್ಕೊಂಡಿದ್ದೇವೆ. ದೀಪ ಮೂಲೆ ಪರಬ್ರಹ್ಮ, ದೀಪ ಮಧ್ಯೆ ಜನಾರ್ದನ, ದೀಪಾಗ್ರೆ ಅಲ್ಲಿ ಶಿವನ ಸಾನ್ನಿಧ್ಯ ದೀಪದ ಮೇಲೆ. ಅಷ್ಟು ಮಾತ್ರವಲ್ಲದೆ ಪರಮೇಶ್ವರನ ಬಳಿಕ ಅಲ್ಲಿ ಸದಾಶಿವ ನೆಲೆಸಿರುತ್ತಾನೆ. ಹೀಗೆ ಅಷ್ಟು ಶಕ್ತಿ ಅಲ್ಲಿ ದೀಪಕ್ಕೆ ಇರುತ್ತದೆ. ಯಾಕೆಂದರೆ ದೀಪದ ಎಣ್ಣೆ ಅಂತೇಳುವಂಥದ್ದು ನಾದ, ಭಕ್ತಿ ಎಂಬುದು ಅದು ಬಿಂದುವಾಗಿರುತ್ತದೆ. ಜ್ವಾಲೆ ಅಂತೇಳುವಂಥದ್ದು ಲಕ್ಷ್ಮೀದೇವಿಯ ಸ್ವರೂಪವಾಗಿರುತ್ತದೆ. ಹಾಗೆ ಆ ದೀಪದಿಂದ ಬರುವ ಬೆಳಕು ಅಂತೇಳುವಂಥದ್ದು ಸರಸ್ವತಿ. ಯಾಕಂದರೆ ಸರಸ್ವತಿ ಅಂತೇಳಿದರೆ ಎಲ್ರಿಗೂ ಗೊತ್ತುಂಟು, ಜ್ಞಾನವನ್ನು ನೀಡುವವಳು, ವಿದ್ಯೆಯನ್ನು ನೀಡುವವಳು. ನಮ್ಮಲ್ಲಿ ಎಲ್ಲ ಇದ್ದು ಕೂಡ ನಮ್ಮಲ್ಲಿ ಆ ಜ್ಞಾನ ಅಂತೇಳುವಂಥದ್ದು, ಆ ಜ್ಞಾನದ ಬೆಳಕು ಅಂತೆಲ್ಲದಿದ್ದರೆ ಯಾವುದೂ ಪ್ರಯೋಜನ. ಹಾಗಾಗಿ ಸರಸ್ವತಿಯ ಅನುಗ್ರಹ ಇದ್ದವನು ಮಾತ್ರ ಅಲ್ಲಿ ಉನ್ನತಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ಆ ದೀಪದಲ್ಲಿ ಬರುವ ಅಗ್ನಿ ಅಂತ ಹೇಳುವಂಥದ್ದು ಅದು ಶಕ್ತಿಯಾಗಿ ಪರಿಣಮಿಸುತ್ತದೆ. ಆದ್ದರಿಂದ ದೀಪವನ್ನು ನಾವು ಪಂಚಬ್ರಹ್ಮಾತ್ಮಕವಾಗಿ ನಾವು ಅಲ್ಲಿ ಕಾಣುವಂಥದ್ದು ಹಾಗೂ ದೀಪಕ್ಕೆ ಮಹತ್ವವನ್ನು ನಾವು ಕೊಡುವಂಥದ್ದು. ಹಾಗೆ ದೀಪ ಇರುವಾಗ ಪ್ರಥಮ ಪ್ರಾಶಸ್ತ್ಯ ನಾವು ದೀಪ ಇಡ್ತೇವೆ. ಹಾಗಾದರೆ ಹೇಗೆ ದೀಪ ಇಡಬೇಕು ಅದನ್ನು ನಾವು ತಿಳ್ಕೊಳ್ಬೇಕು. ದೀಪ ಇಡುವಾಗ ನಾವು ಪ್ರಥಮವಾಗಿ ಪ್ರಾಶಸ್ತ್ಯ ಕೊಡುವಂಥದ್ದು, ನಾವು ಅನುಕೂಲಸ್ಥರಾಗಿದ್ದರೆ
ಅಲ್ಲಿ ಬೆಳ್ಳಿಯ ಹಣತೆಯಲ್ಲಿ ಅಥವಾ ಬೆಳ್ಳಿಯ ಕಾಲು ದೀಪದಲ್ಲಿ ದೀಪವನ್ನು ಹಚ್ಚಿದರೆ ಅದು ಶ್ರೇಷ್ಠ. ಸಾಧ್ಯ ಇಲ್ಲ, ನಾವು ಮಧ್ಯಮ ವರ್ಗದವರು ಪಂಚಲೋಹದಿಂದ ಮಾಡಿದಂತಹ ಹಣತೆಯು ಕಾಲು ದೀಪದಿಂದ ದೀಪ ಹಚ್ಚಬಹುದು. ಅದು ಬಿಟ್ಟರೆ ಬಡವರು ಆಗಿದ್ದರೆ ಹಣತೆಗಿಂತ ಹಚ್ಚಬಹುದು. ಆದರೆ ಸ್ಟೀಲ್ ಅಥವಾ ಇಂತಹ ಒಂದು ವಿಚಾರಗಳಲ್ಲಿ ಹಚ್ಚದಿರುವುದೇ ಒಳ್ಳೆಯದು. ಹಾಗಾಗಿ ನಾವು ಈ 3ಕ್ಕೆ ಹೆಚ್ಚಿನದಾದಂಥ ಪ್ರಾಶಸ್ತ್ಯ ಕೊಟ್ಟು ದೀಪ ಹಚ್ಚುವುದರಿಂದ ಹೆಚ್ಚಿನ ಲಾಭವನ್ನು ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಇನ್ನು ಅಲ್ಲಿ ಪ್ರಾಜ್ಞರು ಹೇಳ್ತಾರೆ, ಒಂದು ದೇವರ ಮುಂದೆ ಹಚ್ಚಿದಂಥ ದೀಪಕ್ಕೆ ನಾವು ಯಾವುದೋ ಒಂದು ಬೆಂಕಿ ಬಡ್ಡಿಯನ್ನು ತೆಗೆದುಕೊಂಡು ದೀಪ ಹಚ್ಚುವುದು ಸರಿಯಾದ ಕ್ರಮ ಅಲ್ಲ. ದೀಪ ಹಚ್ಚುವುದಕ್ಕೆ ಒಂದು ವಿಶೇಷವಾದಂತಹ ನಿಯಮ ಉಂಟು. ಆ ನಿಯಮವನ್ನು ಅರಿತುಕೊಂಡು ದೀಪವನ್ನು ಹಚ್ಚುವುದು ಶ್ರೇಷ್ಠ. ಹಾಗೆ ಒಮ್ಮೆ ಹಚ್ಚಿದ ದೀಪದಿಂದ ಊದುಬತ್ತಿಯಾಗಲಿ ಕರ್ಪೂರವನ್ನಾಗಲಿ ನಾವು ಮತ್ತೆ ಪುನಃ ಬೆಳಗಲಿಕ್ಕೆ ಹೋಗಬಾರ್ದು. ಯಾಕಂದರೆ ಒಮ್ಮೆ ದೇವರಿಗೆ ದೀಪ ಇಟ್ಟದ್ದು, ಅದರಿಂದಲೇ ಕರ್ಪೂರ ಹಚ್ಚುವಂಥದ್ದು, ಊದುಬತ್ತಿ ಹಚ್ಚುವಂಥದ್ದು ಮಾಡಬಾರ್ದು. ಒಂದು ದೀಪವನ್ನು ಹಚ್ಚಿದ ನಂತರ ಮತ್ತೆ ಮತ್ತೊಂದು ದೀಪವನ್ನು ಹಚ್ಚಲಿಕ್ಕೆ ಹೋಗಬಾರ್ದು. ಹಾಗಾದರೆ ದೀಪವನ್ನು ಬೆಳಗಲಿಕ್ಕೆ ಯಾವ ತೈಲ ಶ್ರೇಷ್ಠ ಅಂದರೆ ಹಸುವಿನ ತುಪ್ಪ ಅಂತ ಹೇಳುವಂಥದ್ದು ಶ್ರೇಷ್ಠ. ಅದರ ನಂತರ ಎಳ್ಳೆಣ್ಣೆ. ಯಾಕಂದರೆ ತುಪ್ಪ ಅಂತ ಹೇಳುವಂಥದ್ರಿಂದ ತುಪ್ಪದ ದೀಪವನ್ನು ಯಾರಾದರೂ ಬೆಳಗಿದರೆ ಅವರಿಗೆ ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಒಂದೇ ಮಾತಿನಲ್ಲಿ ಹೇಳ್ತಾರೆ. ಹಾಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗುವುದಿದ್ದರೆ ಗ್ರಹಚಾರ ಹೊರಟೋಗ್ತದೆ, ಗ್ರಹಚಾರ ನಾಶ ಆಗ್ತದೆ. ಹಾಗಾಗಿ ಅದು ಬಿಟ್ಟರೆ ನಾರಿಕೇಳ ಅಂದರೆ ತೆಂಗಿನ ಎಣ್ಣೆಯಿಂದಲೂ ಕೂಡ ದೀಪ ಹಚ್ಚುತ್ತಾರೆ. ಆದರೆ ಎಲ್ಲಿ ಅದನ್ನು ನಾನು ಹೇಳುವುದಿದ್ರೆ ಅರ್ಧನಾರೀಶ್ವರ ದೇವರಿಗೆ ಮಾತ್ರ ಈ ತೆಂಗಿನೆಣ್ಣೆಯ ದೀಪ ಹಚ್ಚಬೇಕು. ಯಾಕೆ ಹಚ್ಚಬೇಕು ಅಂದರೆ ಎಲ್ಲಿಯಾದರೂ ಈ ದಾಂಪತ್ಯ ಸಮಸ್ಯೆ, ದಾಂಪತ್ಯದಲ್ಲಿ ಬಿರುಕು ಉಂಟುಂಟಾದರೆ ಆ ದಾಂಪತ್ಯದ ಬಿರುಕು ಹೋಗಿ ಅವರಲ್ಲಿ ಅನ್ಯೋನ್ಯತೆ ಬರಬೇಕಾದ್ರೆ ಅರ್ಧನಾರೀಶ್ವರನಿಗೆ ಈ ತೆಂಗಿನೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ಆ ಸಮಸ್ಯೆಗೆ ಪರಿಹಾರ ಆಗ್ತದೆ. ಹಾಗೆ ಗಣೇಶನಿಗೆ ಕೂಡ ಈ ತೆಂಗಿನೆಣ್ಣೆಯ ದೀಪ ಅಂತೇಳಿದರೆ ಬಹಳ ಇಷ್ಟ. ಹಾಗಾಗಿ ಗಣೇಶನಿಗೆ ತೆಂಗಿನೆಣ್ಣೆಯ ದೀಪವನ್ನು ಹಚ್ಚಬಹುದು. ಹಾಗಾಗಿ ಈ ತುಪ್ಪದ ದೀಪ ಅಂತ ಹೇಳುವಂಥದ್ದು ಸರ್ವಶ್ರೇಷ್ಠವಾಗಿರ್ತದೆ. ಇನ್ನು ಕಾಳಿಕಾ ಮಾತೆಯ ಪೂಜೆಗೆ ಇಂತಹದ್ದಕ್ಕೆ ಬೇವಿನ ಎಣ್ಣೆಯನ್ನು ಅಲ್ಲಿ ಇಡುವಂಥದ್ದು ಅಥವಾ ಉಪಯೋಗಿಸುವಂಥದ್ದು ಅಲ್ಲಿ ಪ್ರತೀತಿಗಿದೆ. ಹಾಗೆ ಕಡಲೆ ಎಣ್ಣೆ ಯಾವ ಸಂದರ್ಭದಲ್ಲೂ ನಾವು ಬಳಸಲಿಕ್ಕೆ ಹೋಗಬಾರ್ದು. ಹಾಗೆ ನಮ್ಮ ಬದುಕಿನ ದೀಪಾವಳಿ ಆಗಬೇಕು. ಹಾಗಾದರೆ ಈ ದೀಪಾವಳಿಯ ವಿಶೇಷತೆಯನ್ನು ಯಾಕೆ ನಾವು ಆಚರಿಸಬೇಕು ಅಂದರೆ ಇದೊಂದು ಸಿನಿಮಾದಲ್ಲಿ ಬರುವಂಥ ಟ್ರೈಲರ್ನಾಗಿ. ಒಂದು ಸಿನಿಮಾದಲ್ಲಿ ಮೇಲೆ 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 ತೋರಿಸ್ತಾರೆ, ಇದನ್ನು ನೋಡಿದಾಗ ಇದು ಒಳ್ಳೆಯ ಸಿನಿಮಾ ಅಂತ ನಮ್ಮ ಮನಸ್ಸಿಗೆ ಬರ್ತದೆ. ಹಾಗೆ ಈ ದೀಪಾವಳಿ ಅಂತ ಹೇಳುವಂಥದ್ದು ನಮ್ಮ ಹಿಂದೂ ಧರ್ಮದ ಅರ್ಥಾತ್ ಈ ಸನಾತನ ಧರ್ಮದಲ್ಲಿ ಜೀವನದ ಒಂದು ಟ್ರೈಲರ್. ನಾವು ಹೇಗೆ ಜೀವನವನ್ನು ಮಾಡಬೇಕು, ಒಂದು ವರ್ಷವನ್ನು ಹೇಗೆ ಕಳಿಬೇಕು ಎಂಬುದನ್ನು ಆ 5 ದಿನಗಳಲ್ಲಿ 4-5 ದಿನಗಳಲ್ಲಿ ನಾವು ಕಂಡುಕೊಳ್ಳುವಂಥದ್ದು. ಅಂದರೆ ಮುಖ್ಯವಾಗಿ ನಾವು ತೈಲ ಅಭ್ಯಂಗನ ಸ್ನಾನ ಮಾಡುವಂಥದ್ದು. ಯಾವತ್ತೂ ನಾವು ಒಳ್ಳೆಯ ಸ್ನಾನ ಮಾಡಬೇಕು ಅಂತ ಹೇಳುವಂಥ ಒಂದು ಸೂಚನೆ. ಹೊಸ ಬಟ್ಟೆಯನ್ನು ಧರಿಸುವಂಥದ್ದು, ತಿನಿಸುಗಳನ್ನು ನಾವು ತಿನ್ನುವಂಥದ್ದು, ಶುಚಿಯಾಗಿ ಇರುವಂಥದ್ದು. ಹಾಗೆ ಮನೆಯ ಮುಂಭಾಗದಲ್ಲಿ ದೀಪದ ಬೆಳಕನ್ನು ಬೆಳಗುವಂಥದ್ದು. ಹಾಗೂ ಪೂಜೆ ಪುನಸ್ಕಾರ ಮತ್ತು ಬಂಧು ಮಿತ್ರರ ಆಗಮನ, ಪರಸ್ಪರ ಸಂಭಾಷಣೆ, ಹೀಗೆ ಸುಖವನ್ನು ಅನುಭವಿಸು. ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ವರ್ಷ ಪೂರ್ತಿಯೂ ಇರಬೇಕು ಅಂತೇಳುವುದನ್ನು ಸಾಂಕೇತಿಕವಾಗಿ ಈ ದೀಪಾವಳಿಯ ಮೂಲಕ ಆಚರಿಸಿ ನಾವು ತೋರಿಸುವಂಥದ್ದು. ಇದು ದೀಪಾವಳಿಯ ವಿಶೇಷ. ಹಾಗೆ ಇದು ನಮ್ಮ ಜೀವನದಲ್ಲಿ ಸದಾ ಇರಲಿ ಎಂಬಂಥ ಆಶಯವನ್ನು ನಾವು ಮಾಡಿಕೊಳ್ಬೇಕು. ಅಂತೆಯೇ ಈ ಸಮಾಜದಲ್ಲಿ ಕೆಟ್ಟದರ ಮೇಲೆ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಮಟ್ಟಿಗೆ ಹೋರಾಟವನ್ನು ನಡೆಸಬೇಕು. ಅದಕ್ಕೆ ಈ ದೀಪಾವಳಿಯಂದು ನಾವು ಸಂಕಲ್ಪವನ್ನು ಮಾಡಬೇಕು. ಸಮಾಜದಲ್ಲಿ ಬಹಳ ಕೆಟ್ಟ ವಿಚಾರಗಳಿರ್ತವೆ, ಅವುಗಳನ್ನು ಹೋಗಲಾಡಿಸುವಂಥದ್ದು ನಾವು ಮಾಡಬೇಕು. ಹಾಗೆ ಯಾರೇ ಆಗಲಿ ತಮ್ಮ ಅಂತರಂಗದಲ್ಲಿ ನಡೆಯುವ ಒಳ್ಳೆಯ ಕೆಟ್ಟ ವಿಚಾರಗಳನ್ನು ಸದಾ ಗಮನಿಸಿಕೊಂಡು ಮತ್ತು ವಿವೇಕದಿಂದ ಅಂತರ್ಮಥನದಿಂದ ಆವರಿಸಿದ ಕತ್ತಲನ್ನು ಹೋಗಲಾಡಿಸಲು ಆಗ ಬದುಕುಗೊಂಡು ಅರ್ಥ ಬರ್ತದೆ. ಆಗ ಜೀವನವು ದೀಪಗಳ ಜ್ಯೋತಿಯಿಂದ ಕೂಡಿದ ದೀಪಾವಳಿ ಆಗುತ್ತದೆ. ಹಾಗಾಗಿ ಆಚಾರ ಪ್ರಥಮೋ ಧರ್ಮ ಎಂದಿದ್ದಾರೆ ಬಲ್ಲವರು. ಮಹರ್ಷಿಗಳು ಅದನ್ನು ಪ್ರಚುರಪಡಿಸಿದ್ದಾರೆ. ಆಚಾರವನ್ನು ಪಾಲಿಸಬೇಕಾದ್ದು ಮಾನವನ ಕರ್ತವ್ಯ. ನಾವು ಅನೇಕ ಸಂದರ್ಭದಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಸ್ಪಂದನಾ ವಾಹಿನಿಯ ಮೂಲಕ ಅನೇಕ ಪ್ರವಚನಗಳನ್ನು ಮಾಡಿದ್ದು. ಗಣೇಶ ಚತುರ್ದಶಿಯು, ಕೃಷ್ಣಾಷ್ಟಮಿ ಬಗ್ಗೆಯೂ ಅಥವಾ ಹೀಗೆ ನವರಾತ್ರಿ ಸಂದರ್ಭಗಳಲ್ಲಿ ಯಾಕೆ ನಾವು ಈ ವಿಚಾರವನ್ನು ಹೇಳ್ತೇವೆ? ನಮ್ಮ ಆಚಾರ ವಿಚಾರಗಳನ್ನು ಏನೆಂಬುದನ್ನು ವೀಕ್ಷಕರಿಗೆ ತಿಳಿಸುವುದರ ಮೂಲಕ ಅದನ್ನು ಅವರು ತಿಳ್ಕೊಂಡು ಅದನ್ನು ಆಚರಿಸಿದಾಗ ಈ ನಮ್ಮ ಸಂಸ್ಕೃತಿ ಅಂತ ಹೇಳುವಂಥದ್ದು ಉಳಿತದೆ.
ಇಲ್ಲದಿದ್ದರೆ ನಾವು ಪ್ರಾಣಿಗಳಿಗೆ ಸಮಾನ ಆಗ್ತೇವೆ. ಪ್ರಾಣಿಗಳಿಗೆ ದೀಪಾವಳಿ ಇಲ್ಲ, ನಾಗರ ಪಂಚಮಿಯೂ ಇಲ್ಲ, ಯಾವ ಹಬ್ಬವೂ ಇಲ್ಲ. ಉಣ್ಣುತ್ತವೆ, ಮಲಗುತ್ತವೆ, ಹೇಳ್ತವೆ, ಅಷ್ಟು ಬಿಟ್ಟರೆ. ಆದರೆ ನಮ್ಮದು ಹಾಗಲ್ಲ. ಭಗವಂತ ನಮಗೆ ಆ ಅನೇಕ ಜನ್ಮಗಳು ಕಳೆದ ನಂತರ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟರು. ಅದರಿಂದ ನಾವು ಇನ್ನೂ ಹೆಚ್ಚಿನ ಒಳಿತನ್ನು ಸಾಧಿಸಬೇಕಾದ್ದು. ಹಾಗಾಗಿ ಇವೆಲ್ಲವನ್ನು ತಿಳಿದುಕೊಂಡು ಆಚಾರ ವಿಚಾರಗಳನ್ನು ಅರಿತು ಆಚರಿಸುವುದು ಮನುಷ್ಯನ ಧರ್ಮ ಆಗಿರ್ತದೆ. ಹಾಗಾಗಿ ಪ್ರಾಣಿಗಳಂತೆ ನಾವು ಜೀವಿಸಬಾರ್ದು. ದೀಪಾವಳಿಯ ದಿನದಂದು ದಾನ ಧರ್ಮಾದಿಗಳನ್ನು ನಾವು ಮಾಡಬೇಕು. ಪರ್ವಕಾಲ ಅಂತ ಹೇಳುವಂಥದ್ದು ವಿಶೇಷ, ಅದನ್ನೇ ಹೇಳೋದು. ಗ್ರಹಣ ಸಮಯದಲ್ಲಿ ದಾನ ಮಾಡಬೇಕು. ಈ ದೀಪಾವಳಿಯ ಸಂದರ್ಭದಲ್ಲಿ ನಾವು ಯಾಕೆ ದಾನ ಮಾಡಬೇಕು? ಮಾಡಿದ್ದರಿಂದ ಏನು ಪ್ರಯೋಜನ ಅಂದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಇನ್ನೂ ಉತ್ತಮವಾದಂಥ ಜನ್ಮ ಸಿಗ್ತದೆ. ಈ ಪ್ರವಚನ ಯಾರಾದರೂ ಕೇಳಿದವರಿದ್ದರೆ ನಿಮಗೆ ಕೈಲಾದಷ್ಟು ಯೋಗ್ಯರಿಗೆ ದಾನವನ್ನು ಮಾಡಿ. ಇದರಿಂದ ಏನು ಪ್ರಯೋಜನ ಅಂದರೆ ಈಗ ನಾವು ಯಾವ ಸ್ಥಿತಿಯಲ್ಲಿ ಇರ್ತೇವೆ, ಈ ದೀಪಾವಳಿಯ ಸಂದರ್ಭದಲ್ಲಿ ದಾನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಇನ್ನೂ ಹೆಚ್ಚಿನದಾದಂತಹ ಉನ್ನತ ಸ್ಥಿತಿಯನ್ನು ತಲುಪಲಿಕ್ಕೆ ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ಆದರೂ ನಾವು ದಾನವನ್ನು ಮಾಡಬೇಕು. ಅದಕ್ಕೆ ಇದು ಪ್ರಶಸ್ತವಾದಂಥ ಕಾಲವಾಗಿರ್ತದೆ. ಹಾಗೆಯೇ ದೀಪವೆಂದರೆ ಹೃದಯ ಕಮಲದ ಮಧ್ಯೆ ಅಲ್ಲಿ ಇರುವಂತಹ ಜ್ಞಾನ. ಈ ಮಹರ್ಷಿಗಳು ಅಂತರ್ಗುಹೆಯಲ್ಲಿ ಆ ಜ್ಞಾನವನ್ನು ಕಂಡುಕೊಳ್ತಾರೆ. ಮಹರ್ಷಿಗಳಿಗೆ ಪ್ರಪಂಚದಲ್ಲಿ ಏನಾಯಿತು ಎಂಬುದನ್ನು ಕಂಡುಕೊಳ್ಬೇಕಾದ್ರೆ ಅವರಿಗೇನು ಯಾರನ್ನು ಅವರು ಆಚಮನಾದಿ ಕ್ರಿಯೆಗಳನ್ನು ಮಾಡಿ ಹೋಗಿ ಜ್ಞಾನಾಸ್ತಕ್ತರಾದರೆ ಅವರಿಗೆ ಆ ಅಂತರ್ಜ್ಯೋತಿ ಅಂತ ಹೇಳುವಂಥದ್ದು ಕಾಣ್ತದೆ. ಅದರಿಂದ ಎಲ್ಲವನ್ನು ಕಾಣ್ತಾರೆ. ಓ ಹೀಗಾಯಿತು ಅಂತ ಆ ಬೆಳಕನ್ನು ಕಂಡುಕೊಂಡಿರ್ತಾರೆ. ಹಾಗೆ ಇದು ಬಹಳ ವಿಶೇಷ ಈ ದೀಪಕ್ಕೆ ಬಹಳ. ಮತ್ತು ಇದು ಭಗವಂತನ ಪ್ರತಿನಿಧಿ. ಈ ದೀಪ ಅಂತ ಹೇಳುವಂಥದ್ದು ಭಗವಂತನ ಪ್ರತಿನಿಧಿ ಆಗ್ತದೆ. ಹಾಗೆ ಸ್ವಯಂ ಪ್ರಕಾಶ ಸ್ವರೂಪಿ, ಮೂರು ಲೋಕಗಳ ಕತ್ತಲೆಯನ್ನು ಹೋಗಲಾಡಿಸುವುದು ಈ ದೀಪ, ಆ ಭಗವಂತ. ಹಾಗಾಗಿ ಈ ದೀಪವು ಜ್ಯೋತಿರ್ಮಯನಾದಂಥ ಪರಮಾತ್ಮನ ಪ್ರತಿನಿಧಿ ಆಗಿರ್ತದೆ. ಹಾಗಾಗಿ ದೀಪ ಜ್ಯೋತಿರ್ ನಮೋಸ್ತುತೆ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಆ ದೀಪದ ಜ್ಯೋತಿಯನ್ನು ನಾವು ನಮೋಸ್ತುತಿಯ ದೀಪಕ್ಕೆ ನಾವು ನಮಸ್ಕಾರ ಮಾಡುವಂಥದ್ದು. ಹೆಚ್ಚಿನ ಕಡೆ ದೀಪ ನಮಸ್ಕಾರ ಪೂಜೆ ಅಂತ ಉಂಟು. ದೀಪವನ್ನೇ ನಾವು ದೃಷ್ಟಿಯನ್ನಾಗಿ ಇರಿಸಿಕೊಂಡು ಮಾಡುವಂಥ ಪೂಜೆ. ಅದರಿಂದ ನಾವು ಶಕ್ತಿಯನ್ನು ಪಡೆಯುವಂಥದ್ದು. ಹಾಗಾಗಿ ದೀಪಕ್ಕೆ ನಾವು ಕೈ ಮುಗಿಯುವಂಥದ್ದು ಸಂಪ್ರದಾಯ. ದೀಪವನ್ನು ಹಚ್ಚುವಾಗ ಆ ದೀಪವನ್ನು ನೋಡಲಿಕ್ಕೆ ಮಲ್ಲಿಗೆ ಹಾಗೆ ಕಾಣಬೇಕು. ಹಾಗಾದರೆ ಯಾವ ರೀತಿಯ ದೀಪ ಹಚ್ಚಬೇಕು ಅಂತ, ಆ ದೀಪವನ್ನು ನಾವು ದೂರದಿಂದ ನೋಡುವಾಗ ಅದೊಂದು ರೀತಿಯಾಗಿ ಮಲ್ಲಿಗೆಯ ಮೊಗ್ಗಿನಂತೆ ನಮಗೆ ಕಾಣಬೇಕು. ಹಾಗಾದರೆ ಬಣ್ಣ ಗೋಮೇಧಿಕಾ ರತ್ನದಂತೆ ಅದು ಕಾಣುತ್ತಿರಬೇಕು. ಹಾಗೆ ಅದು ಗಾಳಿಗೆ ಅಲುಗಾಡದಂತೆ, ಯಾಕಂದರೆ ಆ ದೀಪ ಅಂತ ಹೇಳುವಂಥದ್ದು ಅಲುಗಾಡ್ತದೆ. ಯಾಕಂದರೆ ನಮ್ಮ ಮನಸ್ಸಿಗೆ ಚಂಚಲತೆ ಬರ್ತದೆ. ಅದಕ್ಕಾಗಿ ನಾವೊಂದು ಒಂದು ಬಾಕ್ಸ್ ಮಾಡುವಂಥ ಒಂದು ಪೆಟ್ಟಿಗೆ ಮಾಡಿ ಅಲ್ಲಿ ಗ್ಲಾಸಿನ ಪೆಟ್ಟಿಗೆಯನ್ನು ಮಾಡಿಡೋದು. ಉದ್ದೇಶ ಅದೇ, ದೀಪವು ಅಲುಗಾಡಬಾರ್ದು. ಹಾಗಾಗಿ ಅಲುಗಾಡದಂತೆ ನಿಶ್ಚಲವಾಗಿ ಇರಬೇಕು. ತುಪ್ಪದಲ್ಲಿ ದೀಪವನ್ನು ಹಚ್ಚಬೇಕು. ಅದಕ್ಕೆ ಅನೇಕ ಕಾರಣಗಳಿವೆ. ದೀಪವನ್ನು ಯಾಕೆ ತುಪ್ಪದಲ್ಲಿ ಹಚ್ಚಬೇಕು ಅಂತ ಅಂದರೆ ಆ ತುಪ್ಪದ ಪರಿಮಳ ಆಧ್ಯಾತ್ಮಿಕಕ್ಕೆ ಪೂರಕವಾಗಿ, ಆ ತುಪ್ಪದ ಪರಿಮಳದಲ್ಲಿ ನಮಗೆ ಆಧ್ಯಾತ್ಮಿಕ ಏಕಾಗ್ರತೆ ಬರಲಿಕ್ಕೆ ಅದು ಸಹಕಾರಿಯಾಗ್ತದೆ. ಹಾಗೆ ಮನೋನುಕೂಲೇ ನತು ಚಕ್ಷು ಪೀಡನೆ ಎಂದು ಅಲ್ಲಿ ಯೋಗಶಾಸ್ತ್ರ ಹೇಳಿದೆ. ಅಂದರೆ ಈ ಅರ್ಥ ಏನೆಂದರೆ ದೀಪವು ನಮ್ಮ ಮನಸ್ಸಿಗೆ ಅದು ಕಾಣುವಾಗ ಹಿತವಾಗಿರಬೇಕು, ಅಯ್ಯೋ ಸಂತೋಷವಾಗುವಂತಿರಬೇಕು, ಕಣ್ಣುಗಳಿಗೆ ಪೀಡನೆಯನ್ನು ಕೊಡಬಾರ್ದು ಇತ್ಯಾದಿ ನಿಯಮಗಳನ್ನು ಹೇಳುತ್ತೇವೆ. ಈಗ ನೋಡಿ, ವಿದ್ಯುತ್ ಬಂದ ನಂತರ ದೇವಸ್ಥಾನಗಳಲ್ಲಿ ಕಣ್ಣು ಕೋರೈಸುವ ದೀಪವನ್ನು ಹಾಕುವಂಥದ್ದು ಅದು ತಪ್ಪು. ಇದರಿಂದ ಕೆಟ್ಟ ಪರಿಣಾಮವೇ ಬೀರ್ತದೆ. ನಮಗೆ ದೀಪವನ್ನು ನೋಡುವಾಗ ನಮಗೆ ಆಹ್ಲಾದಕರವಾಗಿರಬೇಕು. ದೇವರನ್ನು ಕಂಡಾಗ ನಮಗೆ ಭಕ್ತಿ ಬರಬೇಕು. ದೇವರನ್ನು ಬೇಡ. ಅಲ್ಲಿ ಹೇಳ್ತಾರೆ, ಶಾಸ್ತ್ರೀಯವಾಗಿ ಹಚ್ಚಲ್ಪಡುವ ದೀಪದಿಂದ ಪರಮಾತ್ಮನ ಧ್ಯಾನಕ್ಕೆ ಸಹಾಯ ಮಾಡಿ ಜನ್ಮ ಮೃತ್ಯುಗಳನ್ನು ದಾಟಿಸುತ್ತವೆ. ಅದಕ್ಕೋಸ್ಕರ ಶಾಸ್ತ್ರೀಯವಾಗಿ ನಾನು ಹಿಂದೆ ಹೇಳಿದಂಥ ವಿಚಾರಗಳಿಂದ ದೀಪವನ್ನು ಹಚ್ಚಬೇಕು. ಅದರ ದರ್ಶನವು ಗ್ರಹಚಾರ ಪರಿಹಾರವಾಗಿ ಅಪಮೃತ್ಯುವನ್ನು ತಡೆಯುತ್ತದೆ. ಹಾಗಾದರೆ ದೀಪಕ್ಕೆ ಎಷ್ಟು ಶಕ್ತಿ ಉಂಟು? ದೀಪೋತ್ಸವದಂದು ಯಾಕೆ ಆಚರಿಸ್ತಾರೆ? ದೀಪಾವಳಿಯನ್ನು ನಾವು ಯಾಕೆ ಆಚರಿಸಬೇಕು? ಈ ವಿಚಾರಗಳನ್ನು ನಾವು ಮನನ ಮಾಡಿದರೆ ಆಗ ನಮಗೆ ಅರ್ಥ ಆಗುತ್ತದೆ. ಹಾಗಾದರೆ ಗ್ರಹಚಾರ ಪರಿಹಾರವಾಗ್ತದೆ, ಅಪಮೃತ್ಯುವನ್ನು ತಡೆಯುತ್ತದೆ. ಮೃತ್ಯು ವಿನಾಶೋ ದೀಪ ಅಂತ ಗೌತಮ ಧರ್ಮ ಸೂತ್ರದಲ್ಲಿ ತಿಳಿಯಪಡಿಸಲಾಗಿದೆ. ಮೃತ್ಯುವನ್ನು ವಿನಾಶ ಮಾಡುವಂಥದ್ದು, ಮೃತ್ಯುವನ್ನು ಕಳೆಯುವಂಥದ್ದು ದೀಪ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ದೀಪವನ್ನು ಸರಿಯಾಗಿ ದಿಟ್ಟಿಸಿ ಧ್ಯಾನಿಸಿದರೆ, ನಾವು ಏಕಾಗ್ರತೆಯಿಂದ ಆ ದೀಪವನ್ನು ಕಂಡು ಪ್ರಾರ್ಥನೆಯನ್ನು ಮಾಡಿದರೆ ಅಪಮೃತ್ಯುವನ್ನು ನಿವಾರಿಸಿ ಸೌಭಾಗ್ಯವನ್ನು ಈ ದೀಪ ಕರುಣಿಸುತ್ತದೆ. ದೀಪಗಳನ್ನು ಹಚ್ಚುವಾಗ ಮೊದಲೊಂದು ದೀಪ ಮತ್ತು ದೇವರ ಸನ್ನಿಧಿಯಲ್ಲಿ ಹಚ್ಚಬೇಕು.
ನಾವು ಪ್ರಥಮವಾಗಿ ದೇವರ ಸನ್ನಿಧಿಯಲ್ಲಿ ದೀಪ ಹಚ್ಚಬೇಕು. ಅದರಿಂದ ಒಂದೊಂದೇ ದೀಪಗಳನ್ನು ಹಚ್ಚಿ ನಾವು ದೀಪಾರಾಧನೆ ಮಾಡುವಂಥದ್ದು ಅದು ಸರಿಯಾದಂಥ ಕ್ರಮವಾಗಿರುತ್ತದೆ. ಹಾಗೆಯೇ ಮುಂದೆ ಪರಮಾತ್ಮನ ಆಧ್ಯಾತ್ಮಿಕ ದೀಪ ಅಂದರೆ ವಿಶೇಷವಾಗಿ ಆ ಉದ್ದೇಶ, ಆ ದೀಪವನ್ನು ವಿಶ್ವದಲ್ಲೆಲ್ಲ ಅದು ಪ್ರಕಾರಗೊಂಡಿರ್ತದೆ, ವಿಶ್ವವನ್ನೇ ಬೆಳಗುತ್ತದೆ. ಹಾಗೆ ದೀಪಾವಳಿಯ ದಿನ ನರಕಾಂತಕನಾದಂಥ ನಾರಾಯಣನನ್ನು ಅಷ್ಟಾಕ್ಷರ ಮಂತ್ರಗಳಿಂದ ವಿಶೇಷವಾಗಿ ಧ್ಯಾನಿಸಿ ಪೂಜಿಸಬೇಕು. ಮತ್ತು ದೀಪವು ಎಲ್ಲ ದೇವತೆಗಳಿಗೂ ಅದು ಪ್ರಿಯವಾದ್ದರಿಂದ ದೀಪಕ್ಕೆ ಹೆಚ್ಚಿನದಾದಂಥ ವಿಶೇಷತೆಯನ್ನು ನಾವು ಕೊಡ್ತಾ ಇದ್ದೇವೆ. ಹಾಗೆ ದೀಪಾವಳಿಯಂದು ನಾವು ದೀವಟಿಕೆಯನ್ನು ಹಚ್ಚಿಸಿ ಬಯಲಿನಲ್ಲಿ ಓಡಾಡಬೇಕು. ನೋಡಿ, ಇದು ಒಂದು ವಿಶೇಷವಾದದ್ದು. ನಾವು ಹೆಚ್ಚಾಗಿ ಕೋಲ್ನೆಣ್ಣೆ ಹಿಡಿದುಕೊಂಡು ನಾವು ಗದ್ದೆಗಳಲ್ಲಿ ಇತ್ಯಾದಿಗಳಲ್ಲಿ ದೀಪ ಹಚ್ಚುತ್ತೇವೆ, ಕೊಳ್ಳಿಗೆ ದೀಪವನ್ನು ಹಿಡಿದುಕೊಂಡು ಹೋಗ್ತೇವೆ. ಅದು ಉದ್ದೇಶ ಅಲ್ಲಿ ಮತ್ತೊಂದು ದೀಪವನ್ನು ಹಚ್ಚುವುದಾದರೂ ಅದರ ಧಾರ್ಮಿಕ ಹಿನ್ನೆಲೆ ಏನಂದರೆ, ನಾವು ಈ ರೀತಿಯಾಗಿ ಹೋಗುವ ಉದ್ದೇಶ ಏನಂದರೆ, ಹಿಂದೆ ಪಿತೃಗಳಿಗೆ ಒಳ್ಳೆಯ ಗತಿಯನ್ನು ತೋರಿಸಿದಂತಾಗುತ್ತದೆ. ಇದರಿಂದ ಪಿತೃಗಳಿಗೆ ಹೇಗೆ ಅವರಿಗೆ ಒಳ್ಳೆಯ ಗತಿಯನ್ನು ತೋರಿಸಿದಂತಾಗುತ್ತದೆ ಅಂದರೆ, ಈ ದೀಪ ದರ್ಶನವು ಮೃತರಿಗೆ ಒಳ್ಳೆಯ ಲೋಕಗಳಿಗೆ ನಾವು ದಾರಿಯನ್ನು ತೋರಿಸಿದಂತಾಗುತ್ತದೆ. ಅನೇಕ ಅತೃಪ್ತಾತ್ಮಗಳಿರ್ತವೆ, ಅಥವಾ ನಮ್ಮ ಹಿರಿಯರು ಯಾವುದೇ ಕಾರಣದಿಂದ ಅವರಿಗೆ ಸದ್ಗತಿ ಉಂಟಾಗಿರುವುದಿಲ್ಲ. ದೀಪಾವಳಿ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ತೂಟೆಯನ್ನು ಅಥವಾ ದೀಪವನ್ನು ಹಿಡಿದುಕೊಂಡು ಬಯಲಿನಲ್ಲಿ ಓಡಾಡಿದರೆ, ಸದ್ಗೃಹಸ್ಥರು ಒಳ್ಳೆಯವರು ಹಿಡಿದು ಇದನ್ನು ಓಡಾಡಿದಾಗ ಅಲ್ಲಿ ಆ ಪಿತೃಗಳಿಗೆ ಅಲ್ಲಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಅಥವಾ ಪಿತೃಲೋಕಕ್ಕೆ ಹೋಗಲಿಕ್ಕೆ ಅವರಿಗೆ ದಾರಿಯೂ ಕಾಣುತ್ತದೆ. ಹಾಗಾಗಿ ಈ ದೀಪಾವಳಿಯ ವಿಶೇಷ ಅಂತ ಹೇಳುವಂಥದ್ದು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ದೀಪಾವಳಿಯಲ್ಲಿ ಅಮಾವಾಸ್ಯೆಯಂದು ಲಕ್ಷ್ಮೀದೇವಿಯ ಚೈತನ್ಯ ವಿಶ್ವದಲ್ಲಿ ಅಧಿಕವಾಗಿರುವುದರಿಂದ ಆ ದಿನ ಲಕ್ಷ್ಮೀದೇವಿಯ ಪೂಜೆ ನಡೆಸಿದರೆ ನಮಗೆ ಪೂರ್ಣ ಫಲವು ದೊರೆಯುತ್ತೆ. ಲಕ್ಷ್ಮೀದೇವಿಯ ಪೂಜೆಯನ್ನು ಕೂಡ ಆ ದಿನದಂದು ಮಾಡಬೇಕು. ಈ ಸಂದರ್ಭದಲ್ಲಿ ಪಂಚದೈವಗಳ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಯಾವುದು ಹಾಗಾದರೆ ಅಂದರೆ, ಪಂಚದೈವಗಳು ಯಾವುದು ಅದನ್ನು ಕಾಣುವುದಾದರೆ, ವಿಷ್ಣು, ಆತ ಆನಂದದ ಅಧಿಪತಿ. ನಮಗೆ ಏನಾದರೂ ಸಂತೋಷವನ್ನು ಉಂಟು ಮಾಡಬೇಕಾದ್ರೆ ನಾವು ವಿಷ್ಣುವನ್ನು ಪೂಜಿಸಬೇಕು. ಹಾಗೆ ಕುಬೇರ ಸಂಪತ್ತಿನ ಅಧಿಪತಿಯಾಗ್ತಾನೆ, ಇಂದ್ರ ಸಂತೃಪ್ತಿಯ ಅಧಿಪತಿಯಾಗಿರ್ತಾನೆ, ಗಜೇಂದ್ರ ಸಂಪತ್ತಿನ ವಾಹನವಾಗಿರ್ತಾನೆ, ಲಕ್ಷ್ಮೀದೇವಿ ಸರ್ವಶಕ್ತಿ ಸಂಪತ್ತಿನ ಸ್ವರೂಪಿಣಿ. ಹಾಗೆ ಮಹಾಲಕ್ಷ್ಮಿಯನ್ನು ಈಶ್ವರೀ ಸರ್ವಭೂತಾನಂ ಎಂದು ವರ್ಣಿಸಲಾಗಿದೆ. ಜನರು ಹೊಗಳ್ತಾರೆ. ದೀಪ ಬೆಳಗುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಅನುಗ್ರಹಿಸುವಳೆಂಬುದು ನಮ್ಮ ನಂಬಿಕೆ. ಶಾಸ್ತ್ರಗ್ರಂಥಗಳು ಈ ರೀತಿ ಹೇಳುತ್ತವೆ: ಹೊಸ ಬಟ್ಟೆ, ತಿಂಡಿ ತಿನಿಸುಗಳನ್ನು, ಪಟಾಕಿ, ನಕ್ಷತ್ರ ಕಡ್ಡಿ ಇತ್ಯಾದಿಗಳನ್ನು ಬಿಟ್ಟು ಸಂಭ್ರಮಿಸುವುದು, ಆಕಾಶ ದೀಪಗಳನ್ನು ಹಾರಿಸುವುದು, ಇವೆಲ್ಲವೂ ಕೂಡ ನಮ್ಮ ಈ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತದೆ. ಹೇಗೆ ಹೆಚ್ಚಿಸುತ್ತದೆ ಅಂದರೆ, ಈ ಪಂಚ ದೇವರುಗಳನ್ನು ಕೂಡ ನಾವು ಆಧ್ಯಾತ್ಮಿಕವಾಗಿ ಆರಾಧಿಸಿ ಸಂಭ್ರಮಿಸಿ, ಅಂದರೆ ಮಕ್ಕಳಿಗೆಲ್ಲ ಕೇವಲ ಪೂಜೆ ಪುನಸ್ಕಾರ ಅಂತೇಳಿದರೆ ಅವರಿಗೆ ಒಂದು ರೀತಿಯಾದಂಥ ಹಬ್ಬ ಸಂತೋಷವನ್ನು ಕೊಡುವುದಿಲ್ಲ. ಹಾಗಾದರೆ ಅವರಿಗೆ ಸಂಭ್ರಮವನ್ನು ಕೊಡಬೇಕಾದ್ರೆ ಈ ರೀತಿಯಾದಂಥ ಪರಿಕರಗಳು ಬಹಳ ವಿಶೇಷವಾಗಿ ಬೀರುತ್ತದೆ. ಹಾಗೆ ಅಷ್ಟಲಕ್ಷ್ಮಿಯ ಸ್ವರೂಪ, ದೀಪಾವಳಿಯಂದು ನಾವು ಅಷ್ಟಲಕ್ಷ್ಮಿಯ ಸ್ವರೂಪದಿಂದ ಪೂಜಿಸಬೇಕು. ಹೇಗೆ ಆದಿಲಕ್ಷ್ಮಿ ಕ್ಷೀರಸಾಗರ ಸಂಪತ್ತಿ, ಧಾನ್ಯಲಕ್ಷ್ಮಿ ಆಹಾರ ಸಂಪತ್ತಿಗೆ ಒಡತಿ, ಹಾಗೆ ಧೈರ್ಯಲಕ್ಷ್ಮಿ ಆತ್ಮಸ್ಥೈರ್ಯ ನೀಡಿ ಕಾಪಾಡುವವಳು, ಹಾಗೆ ಗಜಲಕ್ಷ್ಮಿ 8 ದಳಗಳ ಕಮಲಗಳ ಮೇಲೆ ನಿಂತಿರುವ ಪಕ್ಕದಲ್ಲಿ 2 ದಳಗಳಿಂದ ಶೋಭಿಸುವವಳು, ವಿಜಯಲಕ್ಷ್ಮಿ ಯಶಸ್ಸು ದಯಪಾಲಿಸುವವಳು, ಹಾಗೂ ವಿದ್ಯಾಲಕ್ಷ್ಮಿ ವಿದ್ಯೆ ಜ್ಞಾನ ನೀಡಿ ಬೆಳಗುವವಳು, ಧನಲಕ್ಷ್ಮಿ ಧನ ಕೀರ್ತಿ ಮುಂತಾದ ಐಶ್ವರ್ಯಗಳನ್ನು ನೀಡುವವಳು. ಹಾಗಾಗಿ ಇಂದು ಈ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಆ ದೇವಿಯನ್ನು ಸಂತೃಪ್ತಿಗೊಳಿಸಬೇಕು. ಹಾಗಾಗಿ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾತ್ಪರಂ, ದೀಪೇನ ಹರತೆ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ ಎಂದು ಹೇಳುತ್ತಾ ಎಲ್ಲರೂ ಕೂಡ ದೀಪಾವಳಿಯನ್ನು ಅತ್ಯಂತ ಸಂತೋಷದಿಂದ ಮತ್ತು ನಾವು ತಿಳಿಸಿರುವ ಕ್ರಮದಲ್ಲಿ ಆಚರಿಸಿ ಕೃತಾರ್ಥರಾಗಬೇಕು ಅಂತ ಕೇಳಿಕೊಳ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.